ತಿಪಟೂರು ನಗರದ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನು ಯಾವುದೇ ಕಾರಣಕ್ಕೂ ಸ್ಥಳಾಂತರಿಸಲು ಬಿಡುವುದಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್ ತಿಳಿಸಿದ್ದಾರೆ. 1968 ಮತ್ತು 69ನೇ ಇಸ್ವಿಯಿಂದಲೂ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದ ಒಳಭಾಗದ ಒಂದು ಕೊಠಡಿಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವಿತ್ತು. ಅಯ್ಯಪ್ಪ ಸ್ವಾಮಿ ಭಕ್ತರು ಇಲ್ಲಿಯೇ ಭಜನೆ ಪ್ರತಿದಿನ ಪೂಜೆ ಮಾಡ್ತಾರೆ. ಅಲ್ಲದೆ ಅಯ್ಯಪ್ಪ ಸ್ವಾಮಿಗೆ ತೆರಳುವಾಗ ಇಲ್ಲೇ ಇರುಮುಡಿ ಕಟ್ಟಿಕೊಂಡು ಹೊರಡ್ತಾ ಇದ್ರು ಎಂದರು. ಕಲ್ಲೇಶ್ವರ ಸ್ವಾಮಿಗೆ ಸೇರಿದ 6 ಎಕರೆ ಜಾಗದಲ್ಲಿ ನಾವು 4 ಕುಂಟೆ ಮಾತ್ರ ಕೇಳ್ತಾ ಇದ್ದೀವಿ. ಆದರೆ ಈ ಜಾಗವನ್ನು ತೆರವುಗೊಳಿಸಲು ಬಿಡುವುದಿಲ್ಲ ಎಂದು ಅನೇಕ ಅಯ್ಯಪ್ಪ ಸ್ವಾಮಿ ಭಕ್ತರು, ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಅಯ್ಯಪ್ಪ ಸ್ವಾಮಿ ಜಾಗವನ್ನು ಸ್ಥಳಾಂತರ ಮಾಡಲು ಬಿಡುವುದಿಲ್ಲವೆಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಉಪಾಧ್ಯಕ್ಷ ಸೊಪ್ಪು ಗಣೇಶ್, ನಗರಸಭಾ ಸದಸ್ಯೆ ಭಾರತಿ ಅಯ್ಯಪ್ಪ ಸ್ವಾಮಿ, ಸೇವಾ ಭಕ್ತರ ಅಧ್ಯಕ್ಷ ನಾರಾಯಣಮೂರ್ತಿ, ಅಯ್ಯಪ್ಪ ಸ್ವಾಮಿ ಹೋರಾಟ ಸಮಿತಿ ಭಕ್ತರು ಭಾಗವಹಿಸಿದರು. ವರದಿ आनंद तिपटूरू। माता की भारत माता की सनातन हिंदू धर्म के स्वामी शरणमय्यप्प स्वामी शरणमय्यप्प। ಈ ಕಲ್ಲೇಶ್ವರನ ಕಾಂಪೌಂಡ್ ಅಂತ ದೊಡ್ಡದಿತ್ತು, ಅದರೊಳಗೆ ಒಂದು ರೂಮ್ ಅನ್ನ ಅದಕ್ಕಂತಲೇ ಬಿಟ್ಬಿಟ್ಟಿದ್ರು. ಅವತ್ತಿಂದಲೂ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾಪನೆ ಅದರಲ್ಲಿತ್ತು. ಅದರಲ್ಲೇ ಎಲ್ಲ ಪೂಜಾ ಕಾರ್ಯಕ್ರಮಗಳು ಮತ್ತು ಈ ಅಯ್ಯಪ್ಪ ಸ್ವಾಮಿಯ ಏನು ಒಂದು 48 ದಿವಸದ ಕಾರ್ಯಕ್ರಮಗಳು ಎಲ್ಲ ಆಗ್ತಿತ್ತು, ಅದೆಲ್ಲವೂ ಆವತ್ತಿಂದ ನಡ್ಕೊಂಡು ಬಂದಿತ್ತು. ಅನೇಕ ಗುರುಸ್ವಾಮಿಗಳು ಇಲ್ಲಿ ಬಂದು ಹೋಗ್ಬಿಟ್ಟಿದ್ದಾರೆ. ಈ ಜಾಗ ಈಗಾಗಲೇ ತಾಲೂಕಾದ್ಯಂತ ಲ್ಯಾಂಡ್ ಮಾರ್ಕ್ ಆಗಿದೆ. ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಎಲ್ಲಿಂದ ಎಲ್ಲರಿಗೂ ಗೊತ್ತು, ಕಲ್ಲೇಶ್ವರ ದೇವಸ್ಥಾನ ಪಕ್ಕ ಅಂತ. ಇಷ್ಟೊಂದು ಪುರಾತನ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನದ ಜಾಗಕ್ಕೆ ಏನು ಅವರು ಕಾಂಪೌಂಡನ್ನು ಹೊಡಿಬೇಕಾದ್ರೆ ಮುಂದೆ ಅದನ್ನು ನಾವು ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟು ಮಾಡಿದ್ರು ಅವಾಗೆಲ್ಲ. ತದನಂತರ ಅದಕ್ಕೇನೂ ಮಾಡಲಿಲ್ಲ. ಯಾಕಂದ್ರೆ ಇನ್ನೂ 2 ಲಿಂಗಗಳೇ ಇನ್ನೂ ಪ್ರತಿಷ್ಠಾಪನೆ ಆಗಿಲ್ಲ, ಪಾರ್ವತಮ್ಮನ ದೇವಸ್ಥಾನವೇ ಆಗಿಲ್ಲ. ಈ ಕಡೆ ಗಮನನ ಅವರು ಕೊಡಬೇಕಾಗಿತ್ತು. ಯಾಕಂದರೆ ಪಂಚಲಿಂಗದ ಮಹಾರಾಜ ಕಾಲದಿಂದಲೂ ಪಂಚಲಿಂಗದ್ದು ಇದು 900 ಇತಿಹಾಸದಲ್ಲಿ ನೊಳಂಬ ಸಂತತಿಯವರು ಕಟ್ಟಿಸಿದಂಥ ಪಂಚಲಿಂಗದ ದೇವಸ್ಥಾನ ಇದು. ಬರೀ 3ಕ್ಕೆ ಓಪನ್ ಮಾಡ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನೂ 2 ಮಾಡೇ ಇಲ್ಲ. ಪಾರ್ವತಮ್ಮನ ದೇವಸ್ಥಾನ ಆಗಿಲ್ಲ. ಜೊತೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕಿಂತ ಬಿಟ್ಟ ಜಾಗ, ಇದಕ್ಕೂ ಕಲ್ಲೇಶ್ವರನ ಏನು ಕಟ್ಟಡ ಆಗೋದು ಯಾವತ್ತೂ ಏನು ಪ್ರಾಬ್ಲಮ್ ಇಲ್ಲ. ಇದು ಅದಕ್ಕೂ ಅಂತ ಸುಮಾರು ಒಂದು 25 ಮೀಟರ್ ದೂರ ಇದೆ ಆ ಜಾಗಕ್ಕೆ. ಅದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕಲ್ಲೇಶ್ವರನ ಏನು ಪ್ಲಾನ್ ಇದೆ ಅದಕ್ಕಿಂತ 25 ಮೀಟರ್ ದೂರ ಇದೆ. ಇದಕ್ಕೂ ತೊಂದರೆ ಯಾವುದೂ ಇಲ್ಲ. ಮತ್ತು ಕಲ್ಲೇಶ್ವರ ದೇವಸ್ಥಾನದ 6 ಎಕರೆ ಇದೆ ಒಟ್ಟಿಲ್ಲಿ, ಟೋಟಲ್ 6 ಎಕರ್ಸ್ ಇದೆ. ಎಲ್ಲ ವೇಕೆಂಟೇ ಇದೆ. ಕಲ್ಲೇಶ್ವರ ದೇವಸ್ಥಾನ ಒಂದು ಬಿಟ್ಟರೆ ಇನ್ನೆಲ್ಲ ವೇಕೆಂಟೇ. ಯಾಕಂದರೆ ವಿನೋದ ಟಾಕೀಸು ಅದು ಹೊಡೆದಾಕೋದು ಇದೆ, ಹೊಡೆದಾಕ್ರೆ ಅದು ವೇಕೆಂಟ್ ಜಾಗನೇ. ಇಷ್ಟು ಜಾಗ ಎಲ್ಲ ಇದ್ರೂ ಏನು ಸುಮಾರು 60 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಜಾಗ, ಸಾವಿರಾರು ಮನೆಗೂ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆ ಮಾಡ್ಕೊಂಡು ಹೋಗಿರುವಂಥ ಭಕ್ತರ ಒಂದು ಭಾವನೆಗಳು ಕೆದಕಕ್ಕೆ ಇವತ್ತು ಈ ಜಾಗದಲ್ಲಿ ದುರುದ್ದೇಶದಲ್ಲಿ ಸಮುದಾಯ ಭವನ ಕಟ್ಟಿಸ್ಬೇಕು, ಅದು ಇದಂತ ಖ್ಯಾತೆ ತೆಗೆದುಕೊಂಡಿರೋ ಸರ್ಕಾರದ ತೀರ್ಮಾನ ಅಥವಾ ಶಾಸಕರ ತೀರ್ಮಾನ ಯಾವುದರಲ್ಲಿ ಇದಕ್ಕೆ ನಾವು ಧಿಕ್ಕಾರ ಹೇಳಬೇಕಾಗೈತಿ. ಇದಕ್ಕೆ ನಾವು ಅವ್ರು ಸರಿಪಡಿಸ್ಕೊಳಕ್ಕೆ ನಾವು ಈ ಎಚ್ಚರಿಕೆ ಕೊಡಬೇಕಾಗೈತೆ. ಅವರು ಅದನ್ನು ಮಾಡ್ದಲೇ ಈ ಜಾಗನೇ ಬೇಕು ಅಂತ ಸುಮ್ಮನೆ ವಿನಾಕಾರಣ ಜನರ ಏನು ಆಧ್ಯಾತ್ಮಿಕ ಭಾವನೆಗಳಿಗೆ ಧಕ್ಕೆ ಬರೋದಕ್ಕೆ ಒಂದು ಸನಾತನವಾಗಿ ನಡ್ಕೊಂಡ್ಬಂದಿರೋ ಜಾಗಕ್ಕೆ ಇವರು ತೊಂದರೆ ಮಾಡಕ್ಕೆ ಹೊರಟ್ರೆ ರಸ್ತೆಗಳಲ್ಲಿ ಬೀದಿಗಳಲ್ಲಿ ಇದ್ರ ಬಗ್ಗೆ ಜನ ಹೊರಡಕ್ಕೆ ರೆಡಿಯಾಗಿದ್ದಾರೆ. ಈಗ ಎಲ್ಲರೂ ಇಲ್ಲಿ ಬಂದಿರೋ ವರ್ಗ ಬೇರೆ, ಇವರೆಲ್ಲ ನಿತ್ಯ ದೇವಸ್ಥಾನಕ್ಕೆ ಬರೋ ಭಕ್ತರು. ಅಲ್ಲಿ ದಿನ ದೀಪ ಹಚ್ಚೋರು ಇದ್ದಾರೆ ಅಯ್ಯಪ್ಪ ಸ್ವಾಮಿಗೋಸ್ಕರ. ಆ ವರ್ಗನೂ ಬಂದು ರೋಡಿಗೆ ನಿಂತ್ಕೊಳ್ಳುತ್ತೆ. ಈ ವಿಚಾರದಲ್ಲಿ ಈ ದೊಡ್ಡ ತಪ್ಪನ್ನ ಯಾವುದೇ ಕಾರಣಕ್ಕೂ ಶಾಸಕರಿಗೂ ಈ ಮೂಲಕ ತಿಳಿಸ್ತಾ ಇದ್ದೀವಿ, ಮತ್ತು ಸರ್ಕಾರಕ್ಕೂ ಈ ಕೈ ಹಾಕಬೇಡಿ. ಈಗಾಗಲೇ ನಾನು ಇದ್ರ ಬಗ್ಗೆ ACಗೆ ಮತ್ತು ತಹಶೀಲ್ದಾರ್ಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಇದು ಅನಾದಿ ಕಾಲದಿಂದ ನಡ್ಕೊಂಡ್ಬಂದಿರೋ ಜಾಗದಲ್ಲಿ ನೀವೇನು ಮಾಡಕ್ಕೆ ಹೋಗ್ಬಿಡಿ. ಕೇವಲ 4 ಕುಂಟೆ ಅಷ್ಟೇ ಕೇಳಿರೋದು. ಇದನ್ನ DC ಗೆ ಅನೇಕ ಬಾರಿ ಅಪ್ಲಿಕೇಶನ್